ಹೇಲೋ ಗಾಯ್ಸ್, ನಾನು ಶಿಕ್ಷಣ ನೀವು ನೋಡ್ತೀರಿ ಹೊಸ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಆಚೆ ಮಾಡಿದ್ದೀನಿ. ಸೊ ಇವತ್ತು ತುಂಬ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಒಂದು ವೀಡಿಯೋಲಿ ಹೇಳಿದೆ, ಬಟ್ ಆಲ್ಸೋ ನಾನು ವ್ಲಾಗ್ ಮಾಡ್ತಿದ್ದೀನಿ ನಿಮಗೋಸ್ಕರ ಗಾಯ್ಸ್. ಸೊ ಇಲ್ಲಿ ಏನೂ ಇಲ್ಲ. ಸೊ ಜಸ್ಟ್ ಇಲ್ಲಿ ಏನೂ ಇಲ್ಲ, ಜಸ್ಟ್ ನಿಮ್ಮ ಜೊತೆನೇ ಇರಬೇಕು. ಮತ್ತು ಇದು ಕಸಿನ್ ಮತ್ತು ಇರೋದ್ರಿಂದ ಜೋರಾಗಿ ವಾಯ್ಸ್ ಮಾತಾಡೋಕ್ಕಾಗಲ್ಲ ಅಂತಲೂ ಅನ್ಬೋದು. ಸೊ ಈಗ ಈ ಗಿಡ ನೋಡಿ ಗೈಸ್, ಈ ಗಿಡ. ಸೊ ಹೇಳೋ ಗೈಸ್, ನಾನು ಎಷ್ಟು ಶ್ರಮಂತ ನೀವು ನೋಡ್ತಾಯಿದ್ದೆ ಹೊಸ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಸಿನ್ ಮನೇಲಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿ ಹೇಳಿದೆ. ಈಗಲೂ ಅಲ್ಲೇ ಇದ್ದೀನಿ. ಸೊ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ, ಬಟ್ ಆಲ್ಸೋ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆಚೆ ಕಡೆನೇ. ಜಸ್ಟ್ ಒಂದು 5 ಅಂದರೆ ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ ಈಗ, ತುಂಬ ಹೊತ್ತು ಇರಲ್ಲ. ಡೇ 1 ಆಫ್ ವ್ಲಾಗಿಂಗ್ ಕೆಟ್ಟೋಯ್ತು. ಸೊ T2 ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ಅಲ್ಲಿ ಸ್ಟೇ ಟ್ಯೂನ್ ಆಗಿರಬೇಕು. ಓಕೆ, ಈ ಹೂವು ನೋಡಿ ಗಾಯ್ಸ್, ಚೆನ್ನಾಗಿದೆ. ಈಗ ಅಂತೂ ನೋಡಿ ಗಾಯ್ಸ್, ಇದು ಯಾವ ಹೂವು ಅಂತ ಗೊತ್ತಿಲ್ಲ, ಕೇಳಿ ಆಮೇಲೆ ನಿಮಗೂ ಕೂಡ ಹೇಳ್ತೀನಿ. ಬಟ್ ಸೊ ಚೆನ್ನಾಗಿದೆ. ನೋಡ್ಬೋದು. ಮತ್ತು ಇಲ್ಲಿ ಒಂದು ಹೂವು ಇದೆ, ಐ ಥಿಂಕ್ ಇದು ರೋಸ್ ಅನಿಸುತ್ತೆ. ಇಲ್ಲಿ ಅಂತಂದರೆ ಇದು ರೋಸ್, ಐ ಥಿಂಕ್ ಇದು ಕೂಡ ರೋಸ್ ಅನಿಸುತ್ತೆ. ನನ್ನ ಕೈ ಎಷ್ಟಿದೆ. ಸೊ ನಾನು ಇದು ಯಾವ ಹೂವು ಅಂತ ಕೇಳಿದೆ, ದಾಸವಾಳ ಅಂತೆ, ಇದು ತುಳಸಿ ಅಂತೆ, ಇದು ಕೂಡ ತುಳಸಿ ಅಂತೆ. ಇದ್ರೂ ಯಾವುದೋ ಒಂದು ಹೂವು ಆಗ್ತಿದೆ ಇಲ್ಲ, ಬಟ್ ಆಲ್ಸೋ ಯಾವುದಂತ ಗೊತ್ತಿಲ್ಲ. ಸೊ ಇವತ್ತು ತುಂಬ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಆವಾಗಲೇ ಹೇಳಿದ್ದೆ. ಸೊ ಈಗ ನಾವು ಆಚೆ ಕಡೆ ಹೋಗ್ತಾಯಿದ್ದೀವಿ. ಸೊ ನಾನು ಹೋಗ್ತೀನಿ, ಅದನ್ನು ಜಸ್ಟ್ ಟೈಮ್ ಲ್ಯಾಪ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ನಾನು. ಸೊ ಬೇಕಂದರೆ ಈ ಮನೆಯದು ಟೂರ್ ಮಾಡಿಸ್ಬಿಡ್ತೀನಿ ಬನ್ನಿ. ಜಸ್ಟ್ ನೋ ಕಿಟಿಂಗ್, ಜಸ್ಟ್ ಇಲ್ಲೇ ಇರ್ತೀವಿ, ನಿಮಗೇನು ತೋರಿಸಲ್ಲ. ಬರ್ದಾಯ್ತಲ್ಲ ಕನ್ನಡ ತಂದ ಮತ್ತೆ ಎಲ್ಲಿ ನನ್ನ ಮೊಬೈಲ್ ಇಟ್ಕೊಂಡು ನೀನೇ
ಸೊ ಗಾಯ್ಸ್ ನಾವು ಕಸಿನ್ ಮನೆಯಿಂದ ಈಗ ಜಸ್ಟ್ ಬಂದ್ವಿ. ಈಗ ಟೈಮ್ ಬಂದು 10 o'clock. ಈಗ ನಾನು ಎಡಿಟ್ ಮಾಡಿ ಮಲ್ಕೊಳ್ಬೇಕು ಗಾಯ್ಸ್. ಸೊ ನಾನು ಕ್ವಿಟ್ ಮಾಡ್ತೀನಿ. ಬಾಯ್. ಲೆಟ್ಸ್ ಸಿ ಯು ಅಟ್ ದ ನೆಕ್ಸ್ಟ್. Bye guys.